ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರಿಜ್ ಇತ್ತೆ ವಾರ್ತೆದ ವಿವರ. ಭಿನ್ನ ಸಾಮರ್ಥ್ಯದ ಜೋಕ್ಲಿನ ತರಬೇತಿ ಪಂಡ ಅವು ಭಗವಂತನ ಸೇವೆ ಎಂದು ಸ್ವಾಮಿ ವಿವೇಕ ಚೈತನ್ಯಾನಂದ ಪಂತೆರು ಕುಡ್ಲಾ ಶಕ್ತಿನಗರದ ಸಾನ್ನಿಧ್ಯ ಭಿನ್ನ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆಡು ರಕ್ಷಕಿರ್ನ ಬುಕ್ಕ ಶಿಕ್ಷಕಿರ್ನ ಸಭೆನು ಉದಿಪನ ಮಲ್ತದ ಆರ್ಪಾತಿರಿಯರು. ಕುಡ್ಲಾ ಶಕ್ತಿನಗರದ ಸಾನ್ನಿಧ್ಯ ಎತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ವಸತಿ ಶಾಲೆಡು ರಕ್ಷಕಿರ್ನ ಬೊಕ್ಕ ಶಿಕ್ಷಕಿರ್ನ ಸಭೆ ನಡೆತುಂಡು. ಆಡಳಿತಾಧಿಕಾರಿ ವಸಂತ್ ಕುಮಾರ್ ಶೆಟ್ಟಿ ಎತ್ಕೊಂದು ಪಾತಿರ್ದು ಜೋಕ್ಲಿನ ಬುಳಿಚಿಲಿಗೆ ಸಂಬಂಧ ಬರವು ಕಲ್ಪವನಕುಲು ಕೊರ್ಪುನ ಸಲಹೆ ಸೂಚನೆಲಿನ ಪೋಷಕಿರು ಪಾಲನೆ ಮಲ್ಪೊಡೆ ದಾಯಪುಂಡ ಪೋಷಕಿರು ಬೊಕ್ಕ ಬರವು ಕಲ್ಪನಕ್ಲಿನ ಸಾಕಾರಡು ಮಾತ್ರ ವಿಶೇಷ ಜೋಕ್ಲಿನ ಪಾಲನೆ ಪೋಷಣೆ ಸಾಧ್ಯ. ಆರ್ಟಿಸ್ಟಿಕ್ ಜೋಕ್ಲೆಗಾದ ತೆರಪಿನ ಒದಗವನ ತರಬೇತಿ ಕೇಂದ್ರ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಸ್ಕೂಲ್ ಬರ್ಪುನ ಆಗಸ್ಟ್ ಎನ್ಮೇಕ ಉದಿಪನ ಆಯ್ರೆ ಉಂಡೊಂದು ಪಂಡಿರು. ಸಾನ್ನಿಧ್ಯದ ಜೋಕುಲು ಬಿನ್ನೆರಡಿ ಎದುಕೊನ್ನ ನಲಿಕೆ ಪ್ರದರ್ಶನ ಮಲ್ತೆರು. ಪುರಾಲ್ದ ಶ್ರೀ ರಾಮಕೃಷ್ಣ ತಪೋವನತ ಸ್ವಾಮಿ ವಿವೇಕ ಚೈತನ್ಯಾನಂದ ಮರ್ಯಾದಿ ಬಿನ್ನೆರಾದು ಕಾರ್ಯಕ್ರಮ ಉದಿಪನ ಮಲ್ತದ ಪಾತಿರ್ದು ಯತ್ವಾಸಿ ಸಾಮರ್ಥ್ಯದ ಜೋಕ್ಲಿನ ತರಬೇತಿ ಪಂಡ ಅವು ಭಗವಂತನ ಸೇವೆ. ಇಂಚಿನ ಜೋಕ್ಲಿನ ತೂವನ್ನವು ಸವಾಲದ ಕೆಲಸ ಸಮಾಜ ಸೇವಿಡ್ದು ಸಾನ್ನಿಧ್ಯ ಸಂಸ್ಥೆ ಬುಳೆದಿನಂದು ಪಂಡಿರು. ಬರವು ಕಲ್ಪನಾ ರೆನಾಯ್ ಪಿಂಟೋನ ಅಪ್ಪೆ ಬೊಕ್ಕ ಅಪ್ಪಿಯಾನ ಅಕ್ಕ ಪೋಷಕಿರನ ಪರವಾದ ಅಭಿಪ್ರಾಯ ದುಂಬುದಿದು ಪಾತಿರಿಯರು. ಸಂಸ್ಥೆದ ಪಣವು ಗುರ್ಕಾರ್ಯರು ಜಗದೀಶ್ ಶೆಟ್ಟಿ ಜೊತೆ ಕಾರ್ಯಂತರು ಪ್ರೊಫೆಸರ್ ರಾಧಾಕೃಷ್ಣ ಬುಕ್ಕ ಟ್ರಸ್ಟಿಲು ಕಾರ್ಯಕ್ರಮ ಇಟ್ಟೇರು. ಶ್ರೀ ಗಣೇಶ ಸೇವಾ ಟ್ರಸ್ಟ್ ದ ಗುರ್ಕಾರ್ಯರು ದುಂಬುದ ಮೇಯರ್ ಮಹಾಬಲ ಮಾರ್ಲಾ ಸೊಲ್ಮೆ ಸಂದಾಯರು. ಸಹಾಯಕ ಆಡಳಿತಾಧಿಕಾರಿ ಸುಮಾಡಿ ಸಿಲ್ವಾ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇದು ಒಂದು ಭಗವಂತನ ಸೇವೆ. ನಾನು ಇಲ್ಲಿ ಈಗ ಸ್ಟೇಜ್ ಬರುವುದಕ್ಕಿಂತ ಮುಂಚೆ ಐ ಟೋಲ್ಡ್ ವಸಂತ್ ಕುಮಾರ್ ಲೆಟ್ ಅಸ್ ಜಸ್ಟ್ ಗೋ ಅರೌಂಡ್ ಆ್ಯಂಡ್ ಸಿ. ನಾನೊಂದು ಪ್ರಾಬಬ್ಲಿ ಐ ಮಸ್ಟ್ ಹ್ಯಾವ್ ಕಮ್ ಹಿಯರ್ ಸಮ್ 14 or 15 years ಬ್ಯಾಕ್. ಆವಾಗ ಒಂದು ಚಿಕ್ಕ ಆರ್ಗನೈಸೇಷನ್ ಸಂಸ್ಥೆ ಇತ್ತು. ಈಗ ಬೆಳೆದಿದೆ ಏನಂತ ಹೇಳಿದರೆ ಸಮಾಜ ಸೇವೆಯಿಂದ ಬೆಳೆದಿದೆ. ದುಡ್ಡು ಮಾಡೋದ್ರಲ್ಲಿ ಬೆಳೀತದೆ, ಇಂಡಸ್ಟ್ರೀಸ್ ಕಾರ್ಪೊರೇಟ್ಸ್ ಬೇರೆ ಬೇರೆ ಸಂಸ್ಥೆಗಳು ಬೆಳೀತದೆ, ಬೇರೆ ಬೇರೆ ರೀತಿಯಿಂದ ದೇರ್ ಈಸ್ ಪ್ರೋಗ್ರೆಸ್ ಇನ್ ದ ಸೊಸೈಟಿ. ಬಟ್ ಸೇವೆ ಮಾಡೋದು ಅದು ಭಗವಂತನ ಸೇವೆ. ಹೌ ಟು ಸರ್ವ್ ದ ಸೊಸೈಟಿ ಬೈ ವಿಚ್ ವಿ ಕ್ಯಾನ್ ಸರ್ವ್ ಗಾಡ್ ಹಿಮ್ಸೆಲ್ಫ್ ಅಂತ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ್ ಮಿಷನ್ಗೆ ಕೊಟ್ಟ ಸಂದೇಶ ಅದು ಧ್ಯೇಯವಾಕ್ಯ. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ ಅಂತ. ಆತ್ಮನೋ ಮೋಕ್ಷಾರ್ಥಂ ಅಂತ ಹೇಳಿದರೆ ನಮ್ಮ ಉದ್ಧಾರ, ಅವರ್ ಸೆಲ್ಫ್ ಇಮ್ಯಾನ್ಸಿಪೇಷನ್, ಗಾಡ್ ರಿಯಲೈಸೇಷನ್ ಆರ್ ಲಿಬರೇಷನ್ ಆರ್ ಮುಕ್ತಿ, ವಾಟ್ ಎವರ್ ಯು ಕಾಲ್. ಜಗತ್ ಹಿತಾಯ ಚ, ಅಲಾಂಗ್ ವಿತ್ ದ್ಯಾಟ್ ಯು ಸರ್ವ್ ದ ಸೊಸೈಟಿ ಆ್ಯಂಡ್ ಟ್ರೈ ಟು ಲಿಫ್ಟ್ ದೆಮ್. ಸಮಾಜ ಸೇವೆ ಮಾಡಿ ಅದನ್ನು ಉದ್ಧಾರ ಮಾಡಬೇಕು. ಈ ಫೀಲ್ಡಲ್ಲಿ 46 ವರ್ಷದ ಒಂದು ಸುದೀರ್ಘವಾದ ಅನುಭವ. ಈ 46 ವರ್ಷದಲ್ಲಿ ನಾನು ಏನು ಮಾಡಿದ್ದೇವೆ, ಏನು ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕೆಲವೊಮ್ಮೆ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಜಸ್ಟ್ ನೌ ಟುಡೇ ಐ ಸ್ಪೋಕ್ ಟು ಒನ್ ಆಫ್ ಅವರ್ ಪೇರೆಂಟ್ಸ್. ಯಾಕಂತ ಹೇಳಿದ್ರೆ ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಆ ಮಗುವನ್ನ ಯಾವ ರೀತಿಯಲ್ಲಿ ಆ ವರ್ತನೆಯನ್ನ ಬಿಹೇವಿಯರ್ ಅನ್ನ ಮಾಡಿಫೈ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಎಲ್ಲ ವಿಚಾರಗಳಿದ್ರೂ ಕೂಡ ಸಾನ್ನಿಧ್ಯ ಬೆಳೆಯುತ್ತಾ ಬಂದಿದೆ. ಮುಂದಿನ ವರ್ಷ ಒಂದು ದೊಡ್ಡ ವ್ಯವಸ್ಥೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲದ ವ್ಯವಸ್ಥೆ ನಮ್ಮ ಪಕ್ಕದಲ್ಲಿ ಓರ್ವ ಶ್ರೇಷ್ಠ ದಾನಿಯಿಂದ ನಮಗೆ ದೊರಕ್ತಾ ಇದೆ. ನಮ್ಮ ಪಕ್ಕದಲ್ಲಿ ಇರುವ ಸಾನ್ನಿಧ್ಯ ಅರ್ಜುನ್ ಶೆಟ್ಟಿ ಸ್ಕೂಲ್ ಆಟಿಸ್ಟಿಕ್ ಮಕ್ಕಳಿಗಾಗಿ ಸಂಪೂರ್ಣವಾದ ಥೆರಪಿ ಸೆಂಟರ್ ಆಗಸ್ಟ್ 8ಕ್ಕೆ ಅಫಿಷಿಯಲ್ ಆಗಿ ಉದ್ಘಾಟನೆ ಆಗಲಿಕ್ಕಿದೆ. ಇಲ್ಲಿಯ ಶಿಕ್ಷಕರು ಮಕ್ಕಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಅವರ ಬಗ್ಗೆ ಹೆಚ್ಚಿನ ಶ್ರಮ ಪಡುತ್ತಾರೆ. ಇದಕ್ಕೋಸ್ಕರ ನಾನು ಸಾನ್ನಿಧ್ಯ ಸಂಸ್ಥೆಯ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಹಾಗೂ ಇಲ್ಲಿಯ ಎಲ್ಲ ಶಿಕ್ಷಕ ವೃಂದಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. The world can often feel uncertain and overwhelming. As a family, we often wondered how she would learn, adapt, and find comfort in a place beyond our home. But then we found Sanidhya Institution,
we were introduced to this wonderful institution by my father's childhood classmate, Mrs. Zeenat Preeti. I sincerely thank you, ma'am, for guiding us here. It has truly made a meaningful difference in our lives. ಉಡ್ಲದ ಪದುವಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ದ ವರ್ಷದ ಲೇಸ್ ಪದುವಾ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಚಾಲಕಿಯರು ಧರ್ಮಗುರು ವಾಲ್ಟರ್ ಡಿಸೋಜಾ ಗುರ್ಕಾರ್ಮಿಡ ನಡೆತರು. ಕುಡ್ಲದ ಪದುವಾ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್ದ ವರ್ಷದ ಲೇಸು ಪದುವಾ ಸಮೂಹ ಶಿಕ್ಷಣ ಸಂಸ್ಥೆಯ ಸಂಚಾಲಕಿಯರು ಧರ್ಮಗುರು ವಾಲ್ಟರ್ ಡಿಸೋಜಾ ಗುರ್ಕಾರ್ಬಿಡ ಅಟ್ಟಣೆ ಮಲ್ತದಿದ್ದರು. ಕಾಲೇಜ್ದ ಪ್ರಿನ್ಸಿಪಾಲ್ ಇರಬೇಕ ಪದುವಾ ಸಮೂಹ ಬರವು ಸಂಸ್ಥೆಯ ಕ್ಯಾಂಪಸ್ ನಿರ್ದೇಶಕರು ಧರ್ಮಗುರು ಅರುಣ್ ವಿಲ್ಸನ್ ಲೋಬೋ ಎತ್ಕೊಂಡರು. ಮಲ್ಲಬಿನ್ನಿರಾದ ಪದುವಾ ಕಾಲೇಜ್ದ ಪರ ವಿದ್ಯಾರ್ಥಿ ಕುಡ್ಲ ಸ್ಮಾರ್ಟ್ ಸಿಟಿ ಪ್ರಧಾನ ವ್ಯವಸ್ಥಾಪಕರು ಅರುಣ್ ಪ್ರಭಾ ಕೆಎಸ್ ಬೊಕ್ಕ ಸ್ಪರ್ಶ ಸೇವಾ ಟ್ರಸ್ಟ್ ಗುರ್ಕಾರ್ಯರು ಡೆನಿಸ್ ಡಿಸಿಲ್ವಾ ಪಾಲ್ಪಡೆದಿದ್ದರು. ಬೆಂದೂರು ಇಂಗ್ರೇಜಿದ ಒತ್ತುಗುರ್ಕಾರ್ಯರು ದೀಪಕ್ ರಂಜನ್ ಡಿಸೋಜಾ ಕಾರಿಂತಿರು ರಾಯ್ಸ್ಟನ್ ಜೆಎಫ್ ಫರಿಯಾಸ್ ಬೊಕ್ಕ ಪರ ವಿದ್ಯಾರ್ಥಿಲಿನ ಸಂಘದ ಗುರ್ಕಾರ್ಯಲ ವಿತ್ರಾಜ್ ಬಿನ್ನಿರಾದ ಪಾಲ್ದೆತೊಂಡಿರು. ಅರುಣ್ ಪ್ರಭಾ ಕೇಸ್ರೆಗ್ ತಮ್ಮನದ ಮರ್ಯಾದೆ ಮಲ್ತಿರು. ಪಾಠ ಹತ್ತಾಂದಿ ಬಾಕಿ ವಿಚಾರ ಬೊಕ್ಕ ಗೊಬ್ಬುಡು ಮಿತ್ತ ಮಟ್ಟದ ಸಾಧನೆ ಮಲ್ತಿನ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಕೊಡ್ದು ಮರ್ಯಾದೆ ಮಲ್ತಿರು. ಒತ್ತು ಪ್ರಿನ್ಸಿಪಾಲರು ರೋಷನ್ ವಿನ್ನಿ ಸಾಂತೋಮಾಯರ್, IQAS ಸಂಯೋಜಕರು ಪ್ರಾಧ್ಯಾಪಕರು ಸೀಮಾ ಪೆರೇರಾ ಕಾರ್ಯಕ್ರಮ ಮುಟ್ಟಿದ್ದರು. ಬರವು ಕಲ್ಪನಕುಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪಾದ ಕೊರಿಯರು. In days to come, you will also be seen in those IPSs. That is the kind of effort that's put in this institute, and that is the kind of result we bring out, and that's why. And my dear students, it gives me immense pleasure to welcome you all to this special occasion of Annual Day celebration of Padua College. For the institution, College Day is an opportunity to highlight achievements, both academic and extracurricular. It helps to build the college's guest of honor, Mr. Dennis De Silva, President, Sparsha Trust. ದೇವಸ್ಥಾನ ಜೀರ್ಣೋದ್ಧಾರದ್ದು ಗ್ರಾಮ ಅಭಿವೃದ್ಧಿ ಆವಡಂದು ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಪಂತೆರು. ಪಡ್ರೆದ್ರದ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಡು ದೇವಿರ್ನ ಪ್ರತಿಷ್ಠೆದ ದಿನ ಬುಧವಾರ ಧಾರ್ಮಿಕ ಸಭೆ ಉದೀಪನ ಮಲ್ತದ 6 ಆಶೀರ್ವಚನ ಕೊರಿಯರು. ಒಡಿಪು ಜಿಲ್ಲೆದ ಪಡುಬಿದ್ರೆ ಶ್ರೀ ಮಹಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಬುಧವಾರ ಮಹಲಿಂಗೇಶ್ವರ ದೇವಿರ್ನ ಪ್ರತಿಷ್ಠೆ ಆದಿತ್ತದು ಬಯ್ಯಗ ಧಾರ್ಮಿಕ ಸಭೆ ಅಟ್ಟಣೆ ಮಲ್ತದಿತ್ತೇರು. ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮಕಲಶ ಸಮಿತಿ ಗುರ್ಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಗುರ್ಕಾರ್ಮೆ ವಹಿಸಿದ ಸ್ವಾಮೀಜಿಯರು ಬೊಕ್ಕ ಬಿನ್ನೆರನ್ನು ಎತ್ಕೊಂಡರು. ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಧಾರ್ಮಿಕ ಸಭೆಯನ್ನು ಉದ್ದೀಪನ ಮಲ್ತೆರು. ಶ್ರೀಪಾದರು ಆಶೀರ್ವಚನ ಕೊಡ್ದು ಬಾರಿ ಒಂತೆ ಕಾಲುಡು ಭಕ್ತಿರ್ನ ಇಚ್ಛೆದಂಚ ಪಡ್ಡೇದ್ರ ದೇವಸ್ಥಾನ ಪಿರಾ ಕಟ್ಟಿದ ಬ್ರಹ್ಮಕಲಶ ನಡಪುನವೋ ದಾಖಲೆ. ದೇವಸ್ಥಾನ ಜೀರ್ಣೋದ್ಧಾರದ್ದು ಗ್ರಾಮ ಅಭಿವೃದ್ಧಿ ಆವಡಂದು ಎಡ್ಡೆಪ್ಪು ಬಯಕೇರು. ಬಾರ್ಕೂರು ಮಹಾಸಂಸ್ಥಾನದ ಡಾಕ್ಟರ್ ವಿಶ್ವ ಸಂತೋಷ ಗುರೂಜಿ ಆಶೀರ್ವಚನ ಕೊಡ್ದು ಸರ್ಕಾರದ್ದು ಎಂಚಿನ ಮಾತ ತಿಕ್ಕೆರ ಸಾಧ್ಯ ಉಂಡು ಏತು ಉಲೈ ಪಾಡೋಲಿಂದ ತೂಪುನಕುಲೆ ಹೆಚ್ಚ ಅಂಚಿನವಲು ಮುಲ್ತಕುಲು ಸರ್ಕಾರಗುಲ ಕೊರ್ದು ತನ್ಕುಲೆನವೇ ಕಾಸನ್ನು ಪಾಡ್ದು ದೇವಸ್ಥಾನ ಕಟ್ಟದಿರಂದು ಪಂಡಿರವು. ಕಟಿಲು ಹರಿನಾರಾಯಣ ದಾಸ ಆಸರಣ್ಯರು ಪಾತಿರ್ದು ಮಾತ ರಕ್ಕಸಿರಿಗ್ಲ ವರ ಕೊರ್ಪೆರು ಶಿವೆ ಅನ್ಯಾಯ ಮಲ್ತಿನ ಕುಲು ಸಯ್ಯೋಡೆ ಏರ್ಕೆ ಎರಡುಂದುಲ ನಿಘಂಟು ಮಲ್ತಿದೆರು. ಭಕ್ತಿ ಕೊರ್ಪುನಾರ್ಲ ಮನಸ್ಸು ನಿಯಂತ್ರಣ ಮಲ್ಪುನಾರ್ಲ ಶಿವದೇವಿರಂದು ಪಂಡಿರು.
ದೇವಸ್ಥಾನ ಜೀರ್ಣೋದ್ಧಾರಗಾದ ದಾನ ಕೊರ್ನಕ್ಲೆಗ್ ಸಮಿತಿದ ಪರವಾದ ಈ ಪೊರ್ತುಡು ಸಮ್ಮನದ ಮರ್ಯಾದೆ ಸಂದಾಯ್ತ ಮಲ್ತೆರು. ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಶಾಸಕರಾಯಿನ ಗುರುಮೇ ಸುರೇಶ್ ಶೆಟ್ಟಿ, ಕುಂದಾಪುರ ಶಾಸಕರು ಕಿರಣ್ ಕುಮಾರ್ ಕೊಡ್ಗಿ, ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ, ಬೊಂಬೈ ಸಮಿತಿದ ಮರ್ಯಾದೆ ಗುರುಕಾರ್ಯರು ಅಶೋಕ್ ಶೆಟ್ಟಿ, ಉಡುಪಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು ಶ್ರೀಶಾ ಉಪಾಧ್ಯಾಯ, ಕಾಪು ಪೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ಕೆ ವಾಸುದೇವ್ ಶೆಟ್ಟಿ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು ಸಮಿತಿಲಿನ ಪದಾಧಿಕಾರಿಗಳು ಸಭೆಟಿದ್ದರು. ರಮಾಕಾಂತರಾವ್ ಸುಲ್ಮಿ ಸಂದಾಯರು, ಪಿ ಶ್ರೀಧರ್ ಆಚಾರ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಬಹಳ ಸಮಯದಿಂದ ಈ ದೇವಸ್ಥಾನದ ಜೀರ್ಣೋದ್ಧಾರ ಆಗಬೇಕು ಅಂತ ಅನೇಕ ಭಕ್ತರಲ್ಲಿ ಆಸೆ ಇದ್ದದ್ದನ್ನು ನಾವು ಗಮನಿಸಿದ್ದೇವೆ. ಆದರೆ ಅದು ಈಗ ಸಂಪನ್ನವಾಗಿದೆ. ಈ ದೇವಸ್ಥಾನಗಳೆಲ್ಲ ಯಾವುದೋ ಕೆಲವು ಭಕ್ತರನ್ನು ಕಾಯ್ತಾ ಇರ್ತವೆ. ಆ ಭಕ್ತರು ಬರಬೇಕು, ಅವರಿಗೆ ಈ ಒಂದು ಪುಣ್ಯ ಲಭಿಸಬೇಕು ಅಂತ ಅವ್ರು ಬರುವ ತನಕ ಸುಮ್ಮನೆ ತಾವು ಜೀರ್ಣಾವಸ್ಥೆಯಲ್ಲೇ ಇರ್ತವೆ. ಅವ್ರು ಬಂದ ತಕ್ಷಣ ಎಲ್ಲ ಜೀರ್ಣೋದ್ಧಾರವಾಗಿ ಬೆಳಗ್ತದೆ ಅಂತೆ. ಹಾಗೆಯೇ ನಮ್ಮ ಪಡುಬಿದ್ರಿ ಮಹಾಲಿಂಗೇಶ್ವರ ದೇವಸ್ಥಾನದ ಈ ಒಂದು ಜೀರ್ಣೋದ್ಧಾರಕ್ಕಾಗಿ ಈ ದೇವಸ್ಥಾನ ನಮ್ಮ ಪ್ರಕಾಶ್ ಶೆಟ್ಟರನ್ನು ಈಗಿನ ಎಲ್ಲ ದಾನಿಗಳನ್ನು ಕಾಯ್ತಾ ಇತ್ತು. ಅವರು ಬಂದ ತಕ್ಷಣ 1 ವರ್ಷದೊಳಗಡೆ ಎಲ್ಲವೂ ಕೂಡ ಸಂಪನ್ನಗೊಂಡಿದೆ. ನಮಗೆ 120 ವರ್ಷಗಳ ಕಾಲ ಆಯುಷ್ಯ ಕೊಡ್ತಾನಂತ ಆರೋಗ್ಯ ಶಾಸ್ತ್ರ ಹೇಳ್ತದೆ ಮನುಷ್ಯನಿಗೆ. ಆದರೆ ಆ 120ರೊಳಗೆ 20 ಹೊರಟು ಹೋಗಿ ಸುಮಾರು ವರ್ಷ ಆಗಿ ಹೋಗಿದೆ. ಒಂದು 20 ವರ್ಷದಿಂದ ಮತ್ತೆ 20 ಹೋಗಿ 80 ದಾಟಿದ್ರೇ ಹೈಯೆಸ್ಟ್ ಅನ್ನೋ ಮಟ್ಟಕ್ಕೆ ನಾವೆಲ್ಲ ಬಂದುಬಿಟ್ಟಿದೆ. ಇಂಥದ್ರ ನಡುವೆ ಇಂಥ ಒಂದು ದೊಡ್ಡ ಸಾಧನೆ ಮಾಡ್ತಕ್ಕಂಥ ಅವಕಾಶ ಪರಮಾತ್ಮ ಕೆಲವೇ ಮಂದಿಗಳಿಗೆ ಕೊಡ್ತಾನೆ. ಇವತ್ತು ಏನು ವೇದಿಕೆ ಮೇಲೆ ಇಷ್ಟುದ್ದ ಜನ ಎಲ್ಲರೂ ಕುಳಿತಿದ್ದೀರಿ, ಪ್ರತಿದಿನ ವೇದಿಕೆ ಮೇಲೆ ಕುಳಿತಂಥ ಎಲ್ಲ ದಾನಿಗಳು ಕೂಡ ಅವರವರ ಜೀವನದ ಸಾರ್ಥಕತೆಯನ್ನು ಕಂಡುಕೊಳ್ಳಲಿಕ್ಕೆ ಈ ಸನ್ನಿಧಾನ ಸಾಕ್ಷಿಯಾಗಿರುತ್ತೆ. ಇಲ್ಲಿ ಬಂದು ನಿಂತು ನೋಡಿದ್ರೆ ಯಾವುದೋ ಒಂದು ಲೋಕದಲ್ಲೇ ನಾವು ನಿಂತಿದ್ದೇವೇನೋ ಅನ್ನೋ ಮಟ್ಟಕ್ಕೆ ಅಷ್ಟು ಚಂದದ ದೇವಸ್ಥಾನ ಇಲ್ಲಿ ಆಗಿದೆ. ಒಳ್ಳೆಯದು ಮಾಡಿದಂತಹ ವ್ಯಕ್ತಿಗಳ ಹೆಸರನ್ನು ಶಾಶ್ವತವಾಗಿ ಉಳಿಸ್ತಾನೆ, ಇವತ್ತಿಗೂ ಜೀವಂತವಾಗಿ. ಕೆಟ್ಟದು ಮಾಡಿದಂತಹ ಭಕ್ತರನ್ನು ಸಹ ಶಾಶ್ವತವಾಗಿ ಉಳಿಸ್ತಾನೆ, ಜೀವದಲ್ಲಿ ಅಲ್ಲ. ಈ ರೀತಿಯಾಗಿ ಶಿಷ್ಟರಿಗೂ ದುಷ್ಟರಿಗೂ ಅನುಗ್ರಹ ಮಾಡತಕ್ಕಂತಹ ವಿಶೇಷವಾದ ದೇವರಿದ್ದರೆ ಮಹಾಲಿಂಗೇಶ್ವರ. ಆದ್ದರಿಂದ ಇವತ್ತಿನ ದಿವಸ ನಾವು ಏನು ತೀರ್ಮಾನಕ್ಕೆ ನಾವು ಒಳ್ಳೇದು ಮಾಡಬೇಕು ಕೆಟ್ಟದ್ದು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಒಳ್ಳೆಯದು ಮಾಡಬೇಕು ಅಂತ ಯೋಚನೆ ಮಾಡಿದರೆ ಒಳ್ಳೇದು ಮಾಡಬೇಕು, ಕೆಟ್ಟದಾದರೆ ಮತ್ತೆ ಹೀಗೆ ಆಗ್ತದೆ ಅಂತ ಪ್ರಕಾಶ್ ಶೆಟ್ಟರು ಆ ರೀತಿಯಾಗಿ ಯೋಚನೆ ಮಾಡಿ ನಾನು ಒಳ್ಳೆಯದು ಮಾಡಿಕೊಂಡು ಆ ಮಹಾಲಿಂಗೇಶ್ವರನ ಭಕ್ತನಾಗಬೇಕು, ದದೀಚಿಯಾಗಿ ಆಗಬೇಕು ಅಂತ. ಆ ದೃಷ್ಟಿಯಿಂದಾಗಿ ಅವರು ಮಾತ್ರ ಅಲ್ಲದೆ ಒಂದಷ್ಟು ಜನರನ್ನು ಆ ಮಹತ್ತತ್ವದ ವಿಶೇಷವಾಗಿ ಕೊಂಡೋಗಿದ್ದಾರೆ. ಆದ್ದರಿಂದ ದಧೀಚಿಯಾಗಿ ಅವರ ಹೆಸರು ಯಾವತ್ತೂ ಶಾಶ್ವತವಾಗಿ ಈ ಪಡುಬಿದ್ರೆಯಲ್ಲಿ ಉಳಿಲಿಕ್ಕಿದೆ. ಬಪ್ಪನಾಡು ಗ್ರಾಮ ಕೊಳಚಿ ಕಂಬಳದ ಬೊಬ್ಬರಿಯ ದೈವಸ್ಥಾನಡು ಬುಧಾರ ಹೊಸ ಶಿಲೆಕಳ್ಳದ ಗುಂಡೊಡು ಬೊಬ್ಬರಿಯ ದೈವನು ಪಿರ ಪ್ರತಿಷ್ಠೆ ಮಲ್ತದ ಕಲಶ ಮೈತದ ತಂಬಿಲ ಕರಿತೇರು. ರಾತ್ರಿ ಬೊಬ್ಬರಿಯ ದೈವದ ನೇಮ ನಡೆತಂಡ. ಮುಲ್ಕಿ ತಾಲೂಕು ಬಪ್ಪನಾಡು ಗ್ರಾಮ ಕೊಳಚಿ ಕಂಬಳದ ಬೊಬ್ಬರಿಯ ದೈವಸ್ಥಾನ ಪಿರ ಪೊಸತಾದ ಶಿಲೆ ಕಲ್ಲಡ ಕಟ್ಟಾದಿತ್ತದ ಬೊಬ್ಬರಿಯ ದೈವದ ಪಿರ ಪ್ರತಿಷ್ಠೆ ಬೊಕ್ಕ ಕಲಶಾಭಿಷೇಕದ ಕಾರ್ಯಕ್ರಮ ರಡ್ಡ ದಿನ ನಡೆತಂಡು. ರಡ್ಡನೇ ದಿನ ಬುಧಾರ ಕಾಂಡೆ ವಿದ್ವಾನ್ ಕೃಷ್ಣರಾಜಯ್ಯನ್ ಭಟ್ ಬಪ್ಪನಾಡು ಪೌರೋಹಿತ್ಯಡು ಗಣಪತಿ ಹವನ, ಪ್ರತಿಷ್ಠಾ ಹೋಮ, ಕಲಶಾಧಿವಾಸ ಹೋಮ ನಡಪಾದ ಶಿಲೆ ಕಲ್ಲದ ಗುಂಡೊಡು ಬೊಬ್ಬರಿಯ ದೈವನು ಪಿರ ಪ್ರತಿಷ್ಠೆ ಮಲ್ತದ ಕಲಶ ಮೈತದ ತಂಬಿಲ ಕರಿತೇರು. ಮಧ್ಯಾಹ್ನ ಮಲ್ಲ ಮಟ್ಟದ ನುಪ್ಪ ಪ್ರಸಾದ ಅಟ್ಟಣೆ ಮಲ್ತದಿತ್ತೇರು. ಬಸವ ಮರಕಾಲ ಇಲ್ಲಲ್ದ ಸುಜಿತ್ ಗುರಿಕಾರ್ಯರ ಬೊಕ್ಕ ಕುಟುಂಬದಕಲು ಬಪ್ಪನಾಡು ಮೊಗವೀರ ಸಭಾ ಯಜಮಾಡಿ ಕೂಡಿದ ಗುರ್ಕಾರ್ಯರ ಬೊಕ್ಕ ಸದಸ್ಯರು, ಬೊಂಬಾಯಿ ಸಭಾ ಬೊಕ್ಕ ಮಹಿಳಾ ಸಭಾದ ಗುರ್ಕಾರ್ಯರ ಬೊಕ್ಕ ಸದಸ್ಯರು, ಜೀರ್ಣೋದ್ಧಾರ ಸಮಿತಿದ ಗುರ್ಕಾರ್ಯರ ಬೊಕ್ಕ ಮಾತಾ ಸದಸ್ಯರು, ಬಪ್ಪನಾಡು ಮಾಗಣೆ ಊರ ಪರವರ ಭಕ್ತರು ಈ ಪೊರ್ತುಡು ಈತದ ಬೊಬ್ಬರಿಯ ದೈವದ ಇಂಬು ನಟ್ಟೊಂಡರು. ಬಯ್ಯ ಭಂಡಾರ ಏರ್ದ ರಾತ್ರಿ ಬೊಬ್ಬರಿಯ ದೈವದ ನೇಮ ನಡೆತಂಡು.
ಕುಡ್ಲಡು ನಡತಿನ ಮಿಸ್ IXC 2006 ಪೇಜೆಂಟ್ ಬೊಕ್ಕ ರ್ಯಾಂಪ್ ವಾಕ್ 2006 ಪಂತುಡು ಕುಡ್ಲದ ಜಾಯ್ಲಿನ್ ಕುಟ್ಟಿನ ಗೆಂದಿದೆರು. ಜಾಯ್ಲ್ ಕುಟ್ಟಿನ ಕುಡ್ಲದ ಸೆಂಟ್ ಆಗ್ನೆಸ್ ಕಾಲೇಜ್ ಕಲ್ತೊಂದುಲ್ಲೆರು. ಕುಡ್ಲದ ಸೆಂಟ್ ಆಗ್ನೆಸ್ ಕಾಲೇಜ್ BSc ಕಲ್ತೊಂದುಪ್ಪುನ ಜಾಯ್ಲಿನ್ ಕುಟ್ಟಿನ ಕುಡ್ಲಡು ನಡತಿನ ಮಿಸ್ IXC 2026 ಪೇಜೆಂಟ್ ಬೊಕ್ಕ ರ್ಯಾಂಪ್ ವಾಕ್ 2026 ಪಂತುಡು ಗೆಂದಿದೆರು. ಕೃಷ್ಣಾಪುರ ಮೂಲದ ಸುರತ್ಕಲ್ BMS ಆಟೋ ಯಜಮಾನಿರ್ನ ಬೊಕ್ಕ ಡ್ರೈವರ್ಲಿನ ಸಂಘದ ದುಂಬುದ ಒತ್ತುಗುರು ಕರೆಡು ಜೀವನ್ ಕುಟ್ಟಿನೋ ಪನ್ಪನರ್ನ ಮಗಲಾದುಲೆರು ಜಾಯ್ಲಿನ್ ಕುಟ್ಟಿನ 2 ವರ್ಷ ದುಂಬು ಅರಿನ ಮಾಡಲಿಂಗ್ ಪ್ರಯಾಣ ಶುರುವಾದಿತ್ತದು. ಬಹ್ರೇನಡು ನಡತಿನ ಮಿಸ್ ಕುಡ್ಲಾ ಪನ್ಪನ ಅಂತಾರಾಷ್ಟ್ರೀಯ ಪೇಜೆಂಟ್ ಪಾಲ್ದೆತ್ತೊಂದೆರು. ಮಿಸ್ IXC 2026 ಪೇಜೆಂಟ್ ಬೊಕ್ಕ ರ್ಯಾಂಪ್ ವಾಕ್ 2025 ಪಂತದ ನನದ ಹಂತದ ಮೇ ಮೂಜೆಕ ನಡಪರ ಮಿಸ್ ಮಣಿಪಾಲ ಪಂತೊಡು ಪಾಲ್ದೆ ತಂಡರೆ ಉಲ್ಲೆರು. ಅವಳು ಕಿರೀಟ ಗೆಂದಂಡ ರಾಜ ಮಟ್ಟೊಡು ಅಲ್ಪೊಡ್ದು ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆಗೆ ಪೋಪುನ ಅವಕಾಶ ತಿಕ್ಕೆರೆ ಉಂಡು. ಜಾಯ್ಲಿನ್ ಕುಟ್ಟಿನೇರ್ನ ಅದ್ಭುತ ಸಾಧನೆಗೆ ಪಾಕ ಜನ ಮೆಚ್ಚುಗೆ ತೆರಿಪಾದಿರು. ಕುಡ್ಲ ತಾಲೂಕು ಸುರತ್ಕಲ್ದ ಕೋಡಿಪಾಡಿ ಶ್ರೀ ಕ್ಷೇತ್ರ ಬ್ರಹ್ಮಸ್ಥಾನ ಗರುಡಿ ಕೊಡಮಂದಾಯ ಬ್ರಹ್ಮ ಬೈದರ್ಕಳ ಗರುಡಿಡು ಗುರುವಾರ ಧರ್ಮ ದೈವಲಿನ ಪಿರ ಪ್ರತಿಷ್ಠೆ ಮಲ್ತದ ಬ್ರಹ್ಮ ಕಲಶ ನಡಪಾಯಿರು. ಕುಡ್ಲ ತಾಲೂಕು ಸುರತ್ಕಲ್ದ ಕೋಡಿಪಾಡಿ ಶ್ರೀ ಕ್ಷೇತ್ರ ಬ್ರಹ್ಮಸ್ಥಾನ ಗರುಡಿ ಕೊಡಮಂದಾಯ ಬ್ರಹ್ಮ ಬೈದರ್ಕಳ ಗರುಡಿಡು ಗುರುವಾರ ಧರ್ಮ ದೈವಲೈನ ಧರ್ಮರಸು ಉಳ್ಳಾಯ ಕೊಡಮಂದಾಯ ಬ್ರಹ್ಮ ಬೈದರ್ಲು ಬೊಕ್ಕ ಮಾಯಾಂದಲೆ ದೈವಲಿನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮ ಕಲಶ ಅಟ್ಟಣೆ ಮಲ್ತದಿತ್ತೇರು. ಮಿಜಾರ್ ಪುಮಾವರ ಗುತ್ತು ದಿನೇಶ್ ಪೆಜತ್ತಾಯಿರ್ನ ಪೌರೋಹಿತ್ಯಡು ಧಾರ್ಮಿಕ ವಿಧಿವಿಧಾನಗಳು ನಡತುಂಡು. ಕಾಂಡೆ ಗಣಪತಿ ಹೋಮ, ಕೊಡಿಮರ ಪ್ರತಿಷ್ಠೆ, ಮುಗುಳಿ ಪ್ರತಿಷ್ಠೆ, ಪ್ರತಿಷ್ಠಾ ಹೋಮ, ಪವಮಾನ ಹೋಮ ನಡಪಾದ ಧರ್ಮ ದೈವಲಿನ ಪಿರ ಪ್ರತಿಷ್ಠೆ ಮಲ್ತದು ಬ್ರಹ್ಮಕಲಶ ನಡತುಂಡು. ತಂಬಿಲ ಪೂಜೆ ಕರಿತದ ಧರ್ಮ ದೈವಲಿನ ದರ್ಶನ ಸೇವೆ ಮಧ್ಯಾಹ್ನ ಮಲ್ಲಮಟ್ಟದ ನುಪ್ಪಪ್ರಸಾದ ಅಟ್ಟಣೆ ಆದಿತ್ತಂಡು. ಊರು ಪರ ಊರ ಭಕ್ತರು ಮಾತಾ ಸಮಿತಿಲಿನ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತದ ಬ್ರಹ್ಮ ವೈದ್ಯರ್ಲು ಬೊಕ್ಕ ಧರ್ಮ ದೈವಲಿನ ಇಂಬು ನಟ್ಟುಂಡೇರು. ಯಜಮಾನ್ಯರು ಬೊಕ್ಕ ಗಡಿಪತ್ತಿನಾರು ಜಗನ್ನಾಥ್ ಅತ್ತಾರ್ ಕೊಡಿಪಾಡಿ ಬಾಡಿಕೆ ಸೇವಾ ಸಮಿತಿ ಗುರುಕಾರ್ಯರು ರೂಪೇಶ್ ರೈ ಕೊಯ್ಕುಡೆ ಬಾಳಿಕೆ ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಜೀರ್ಣೋದ್ಧಾರ ಸಮಿತಿ ಕಾರ್ಯ ಗುರುಕಾರ್ಯರು ಇನಾಯತ್ ಅಲಿ ಮುಲ್ಕಿ ಕ್ಷೇತ್ರಾಡಳಿತ ಜೀರ್ಣೋದ್ಧಾರ ಸಮಿತಿದ ಮರ್ಯಾದೆ ಗುರುಕಾರ್ಯರು ಭುಜಂಗ ಶೆಟ್ಟಿ ಕೊಡಿಪಾಡಿ ಬಾಳಿಕೆ ಒತ್ತು ಗುರುಕಾರ್ಯರು ಕಾರ್ತಿಕ್ ಶೆಟ್ಟಿ ಸಂಚಾಲಕರು ಸುರೇಂದ್ರ ಶೆಟ್ಟಿ ಪ್ರಧಾನ ಕಾರ್ಯಂತರ ಅಭಿಲಾಷ್ ಚೌಟ ಕಾರ್ಯಂತರ ರತನ್ ಶೆಟ್ಟಿ ಪಣವ್ ಗುರುಕಾರ್ಯ ರಮೇಶ್ ಶೆಟ್ಟಿ ಈ ಪೊರ್ತೊಡಿತ್ತರು. ಗರುಡಿದ ಕಲಾದಿ ಜಾತ್ರೆಗೂ ಬಯ್ಯಗ ಕೊಡಿಯೇರ್ದು ಮೇ 1 ಕಾಂಡ 10 ಗಂಟೆಗೆ ಉಚ್ಚಯ ಬಲಿ ಶುರುವಾದ ಧರ್ಮರಸು ಉಳ್ಳಾಯ ನೇಮ ರಾತ್ರಿ ಎನ್ಮೆ ಕುಚ್ಚಯ ಬಲಿ ಶುರುವಾದ ಕೊಡಮಂದಾಯ ನೇಮ ಕೋರ್ದಬ್ಬು ಬೊಕ್ಕ ಜುಮಾದಿ ದೈವಲಿನ ಭೇಟಿ ರಡ್ಡೆಕ್ಕು ಶನಿವಾರ ರಾತ್ರಿ ಬ್ರಹ್ಮ ಬೈದರ್ಲಿನ ನೇಮ ಬೊಕ್ಕ ಮಾಯಾಂದಲಿ ನೇಮ ಮೂಜೆಕ್ ಕಾಂಡೆ ಕೊಡಿಜಾದ ಭಂಡಾರ ಜಪ್ಪರೆ ಉಂಡು. ಪಿರ ಪ್ರತಿಷ್ಠೆ ಬ್ರಹ್ಮಕುಂಭಾಭಿಷೇಕದ ಗೌಜುಡುಪ್ಪುನ ಒಡಿಪು ಜಿಲ್ಲೆ ಪಡ್ಡೇದ್ರದ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಗಳು ಗುರುವಾರ ಶ್ರೀ ಮಹಾಗಣಪತಿ ದೇವಿಯರ್ನ ಮೂರ್ತಿ ಪಿರ ಪ್ರತಿಷ್ಠೆ ಮಲ್ತದ ಕಲಶ ಮೈತೆರು. ಒಡಿಪು ಜಿಲ್ಲೆದ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಡು ಪಿರ ಪ್ರತಿಷ್ಠೆ ಬ್ರಹ್ಮಕುಂಭಾಭಿಷೇಕದ ಕಾರ್ಯಕ್ರಮಗಳು ಏಪ್ರಿಲ್ 23 ಮೇ 4 ಮುಟ್ಟ ನಡತೊಂದುಂಡು. ಅಂಚನೆ ಮೇ 5 13 ಮುಟ್ಟ ಜಾತ್ರೆ ನಡಪೆರವುಂಡು. ಕ್ಷೇತ್ರದ ತಂತ್ರಿಲು ಕೊಡವೂರು ಕಂಬಳಕಟ್ಟ ರಾಧಾಕೃಷ್ಣ ಉಪಾಧ್ಯಾಯರ್ನ ಪೌರೋಹಿತ್ಯಡು ಕ್ಷೇತ್ರದ ಪೂಜೆ ಮಲ್ಪನ H ಪದ್ಮನಾಭ ಭಟ್ ಬೊಕ್ಕ ವೈ ಗುರುರಾಜ ಭಟ್ ಇತ್ತದ ಧಾರ್ಮಿಕ ವಿಧಿವಿಧಾನಗಳು ನಡತೊಂದುಂಡು. ಎನ್ಮನೆ ದಿನ ಗುರುವಾರ ಶ್ರೀ ಮಹಾಗಣಪತಿ
ದೇವರನ ಪ್ರತಿಷ್ಠೆಗೆ ಅಟ್ಟಣೆ ಆದಿತ್ತಂಡು ಕಾಂಡೆ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಶ್ರೀಪಾದಿರ್ ಇತದ ಸಂಸ್ಥಾನ ಪೂಜೆ ನಡೆತಂಡು ಅಷ್ಟೋತ್ತರ ಶತನಾರಿಕೇಳ ಗಣಯಾಗ ಮಹಾರುದ್ರಯಾಗ ವೃಷಭಾದಿವಾಸ ಯಾಗ ಗಣಪತಿ ದೇವರನ ಪ್ರತಿಷ್ಠಾ ಯಾಗ ಪೀಠಿಕಾ ಯಾಗ ಶಕ್ತಿ ಯಾಗ ನಡಪಾದ ಶ್ರೀ ಗಣಪತಿ ದೇವರನ ಮೂರ್ತಿ ಪ್ರತಿಷ್ಠೆ ಮಲ್ತೇರು ಅಷ್ಟಬಂಧ ಲೇಪ ಪಾಡ್ದು ಕಲಶಾಭಿಷೇಕ ಧ್ವಜ ದೇವತಾ ಪ್ರತಿಷ್ಠೆ ಮಲ್ತದ ಕೊಡಿಯೇ ರಾಯರು ರುದ್ರ ದೇವರನ ಶಾಂತಿ ಪ್ರಾಯಶ್ಚಿತ ಯಾಗ ಪಂಚಬ್ರಹ್ಮ ಯಾಗ ನವಕ ಪ್ರಧಾನ ಯಾಗ ನಡಪಾದ ಕಲಶಾಭಿಷೇಕ ಪ್ರಸನ್ನ ಪೂಜೆ ಬೊಕ್ಕ ಮಧ್ಯಾಹ್ನದ ಪೂಜೆ ಮಲ್ತೇರು ಜೀರ್ಣೋದ್ಧಾರ ಸಮಿತಿದ ಗುರುಕಾರ್ಯರು ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಕಾರ್ಯತೋನ ಅಧಿಕಾರಿ ಕೆ ರಾಜಗೋಪಾಲ್ ಉಪಾಧ್ಯಾಯ ಜೀರ್ಣೋದ್ಧಾರ ಬೊಕ್ಕ ಬ್ರಹ್ಮ ಕಲಶ ಸಮಿತಿದ ಮಾತಾ ಪದಾಧಿಕಾರಿಗಳು ಸದಸ್ಯರು ಊರ ಪರವೂರ ಭಕ್ತರು ಈ ಪೊರ್ತುಡು ಇತದು ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವರನ ಇಂಬು ನಟ್ಟೊಂಡೆರು ಮೇರಡ್ಡೆಕ್ ಮಹಾಲಿಂಗೇಶ್ವರ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಮೂಜೆಕ್ ಮಹಾಗಣಪತಿ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ನಾಲ್ಕ ರಾತ್ರಿ ಲಕ್ಷ ದೀಪೋತ್ಸವ ಐನೇಕ ಕಾಂಡೆ ಜಾತ್ರೆಗೆ ಕೊಡಿಯೇರುನ ಪದ್ರಾಡೆಕ್ ರಾತ್ರಿ ಮಹಾರಥೋತ್ಸವ ಪದಿಮುಜೆಕ್ ಜಳಕ ನಡಪೆರವು. ಕಾಪು ಕೊರಂಗ್ರಪಾಡಿ ದೊಡ್ಡಮನೆ ಫ್ಯಾಮಿಲಿ ಆ್ಯಂಡ್ ರಿಲಿಜಿಯಸ್ ಟ್ರಸ್ಟ್ ಕುಟುಂಬದ ಸೊನ್ಪತ್ತ ವರ್ಮ ಸದಸ್ಯರಿದ್ದ ಕಾಪುದ ಪೊಸ ಮಾರಿಗುಡಿ ದೇವಸ್ಥಾನಡು ಸೊನ್ಪತ್ತ ವರ್ಮ ಚೆಂಡು ಮಲ್ಲಿಗೆದ ಒಟ್ಟಿಗೂ ಸೊನ್ಪತ್ತ ವರ್ಮ ಪೂತ ಪೂಜೆ ಕೊಡ್ದು ವಿಶೇಷ ಪ್ರಾರ್ಥನೆ ನಡಪಾದಿರು. ಕಾಪು ಕೊರಂಗ್ರಪಾಡಿ ದೊಡ್ಡಮನೆ ಫ್ಯಾಮಿಲಿ ಆ್ಯಂಡ್ ರಿಲಿಜಿಯಸ್ ಟ್ರಸ್ಟ್ ಕುಟುಂಬದ ಸೊನ್ಪತ್ತೊರ್ಮ ಸದಸ್ಯರಿಡಿದ್ದು ಕಾಪುದ ಪೊಸ ಮಾರಿಗುಡಿ ದೇವಸ್ಥಾನಡು ಸೊನ್ಪತ್ತೊರ್ಮ ಚೆಂಡು ಮಲ್ಲಿಗೆದ ಒಟ್ಟಿಗೂ ಸೊನ್ಪತ್ತೊರ್ಮ ಪೂತ ಪೂಜೆ ಕೊಡ್ದು ವಿಶೇಷ ಪ್ರಾರ್ಥನೆ ನಡಪಾಯರು. ಏಪ್ರಿಲ್ 30 ಗುರುವಾರ ದೈವದ ನೇಮ ನಡಪೆರೀತದ ಉದಾಲ ವಿಘ್ನದಾಂತೆ ಪೊರ್ಲುಡು ನಡೆತದ ಕುಟುಂಬ ಗೆಡ್ಡಾವಡೆಂದು ಪ್ರಾರ್ಥನೆ ಮಲ್ತೇರು. ಪ್ರಧಾನ ತಂತ್ರಿ ವಿದ್ವಾನ್ ಕೊರಂಗ್ರಪಾಡಿ ಕುಮಾರ ಗುರು ಪ್ರಧಾನ ಪೂಜೆ ಮಲ್ಪುನ ಶ್ರೀನಿವಾಸ್ ತಂತ್ರಿ ಕಲ್ಯ ಕಾಪು ಶಾಸಕರು ಗುರುಮೆ ಸುರೇಶ್ ಶೆಟ್ಟಿ ಕೊರಂಗ್ರಪಾಡಿ ದೊಡ್ಡಮನೆ ಫ್ಯಾಮಿಲಿ ಆ್ಯಂಡ್ ರಿಲಿಜಿಯಸ್ ಟ್ರಸ್ಟ್ ಗುರುಕಾರ್ಯರು ಬೊಕ್ಕ ಕಾಪು ಪೊಸಮಾರಿಗುಡಿ ದೇವಸ್ಥಾನದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ಕೆ ವಾಸುದೇವ್ ಶೆಟ್ಟಿ ಈ ಪೊರ್ತುಡಿತ್ತೇರು.
ಒವೇ ಭಾಷೆಲು ಹಾಳಂಡ ನಮ್ಮ ಬದುಕ ಕೇರಿ ಆಂಡಂದೆ ಅರ್ಥ ಅಂದು ಗುರುಪುರ ಜಂಗಮ ಮಠದ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿ ಪಂತೆರು ಅಡ್ಡೂರು ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಗಳು ಪಿರ ಪ್ರತಿಷ್ಠಿತ ಧಾರ್ಮಿಕ ಸಭೆಟ್ 6 ಆಶೀರ್ವಚನ ಕೊರಿಯರು. ಕುಂಡ್ಲ ತಾಲೂಕು ಅಡ್ಡೂರು ಗ್ರಾಮದ ಗಂದಾಡಿ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಪ್ರತಿಷ್ಠಾಂಗ ಬ್ರಹ್ಮಕಲಶದ ಕಾರ್ಯಲು ನಡೆತೊಂದಿತ್ತದು ಪಿರ ಪ್ರತಿಷ್ಠಿತ ಧಾರ್ಮಿಕ ಸಭೆ ಬುಧವಾರ ನಡೆತಂಡ ಸುಬ್ರಾಯ ಕಾರಂತ ಪೊಳಲಿ ಮಾತಿರನ್ನ ಎತ್ಕೊಂಡೇರು. ಗುರುಪುರ ಜಂಗಮ ಮಠದ ಶ್ರೀ ರುದ್ರಮುನಿ ಮಹಾಸ್ವಾಮೀಜಿ ಆಶೀರ್ವಚನ ಕೊಡ್ದು ನಮ್ಮವು ಗುರು ಶಿಷ್ಯ ಪರಂಪರೆ ಪ್ರಶ್ನೆ ಕೇಂದು ಚಿಂತನೆ ಮಲ್ಪನವು ಗುರುಕುಲ ಪದ್ಧತಿ ಬರೋ ಮುಖ್ಯ ಓವೇ ಭಾಷೆಲು ಹಾಳಾಂಡ ನಮ್ಮ ಬದುಕದ ಅಕ್ಕೇರಿ ಆಂಡಂದೇ ಅರ್ಥ ಮೂಲ ಗ್ರಂಥಲಿನ ಅಧ್ಯಯನ ನಡಪೊಡು ತರ್ಜುಮೆ ಅತ್ತಂದು ಪಂಡೆರು. ಗೋವಿಂದಾಸ್ ಕಾಲೇಜ್ ಉಪನ್ಯಾಸಕರು ವೆಂಕಟರಮಣ ಭಟ್ ಧಾರ್ಮಿಕ ಉಪನ್ಯಾಸ ಕೊರ್ದು ನಮ್ಮ ಪವಿತ್ರ ಆತ್ಮ ಇತ್ತಿನ ಕ್ಲಾವುಡು ಪವಿತ್ರ ಕ್ಷೇತ್ರಲು ಪುನರುತ್ಥಾನ ಆವಡು ಸೂರ್ಯೆ ಚಂದ್ರೆ ಬೊಕ ಜ್ಞಾನದ ಕಣ್ಣು ಒಂದು ಮೂಜಿ ಶಿವದೇವರಿನ ಕಣ್ಣುಲು ಅಂತರಂಗದ ಬೊಲ್ಪು ನಂಕ ತೋಜುಂಡು ಅವೇ ಜ್ಞಾನದ ಕಣ್ಣು ಎಂದು ಪಂಡಿರು. ಗಂದಾಡಿ ಸೋಮನಾಥೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಮರ್ಯಾದೆ ಗುರ್ಕಾರ್ಯರು ನಾರಾಯಣ ಭಟ್ ಗಂದಾಡಿ ಗುರ್ಕಾರ್ಮದ ಪಾತ್ರ ಪಂಡೆರು. ಹೋಟೆಲ್ ಉದ್ಯಮಿ ಹರಿರಾವ್ ಕೈಕಂಬ ಲೆಕ್ಕ ಪರಿಶೋಧಕರು ಗಣೇಶ್ ರಾವ್ ಭಾಸ್ಕರ್ ಶೆಟ್ಟಿ ಅಡ್ಯಾರ್ ಗುತ್ತು ದುಂಬದ ಜಿಲ್ಲಾ ಪಂಚಾಯತ್ ಸದಸ್ಯರು ಚಂದ್ರಪ್ರಕಾಶ್ ಶೆಟ್ಟಿ ಬೊಕ್ಕ ಯುಬಿ ಇಬ್ರಾಹಿಂ ಗುರುಪುರ ಬಂಟರ್ನ ಸಂಘದ ಗುರ್ಕಾರ್ಯರು ಸಂತೋಷ್ ಶೆಟ್ಟಿ ಹೊಸಲಕ್ಕೆ ದುಂಬದ ಮಾಸ್ಟರ್ ವೇದಾನಂದ ಕಾರಂತ್ ನಾರಾಯಣ್ ಕುಲಾಲ್ ಬೆಂಗಳೂರು ಉಮೇಶ್ ಆಚಾರ್ಯ ಕಿನಿಕಂಬ್ಳ ಯಶವಂತ ಪುಳಲಿ ಪ್ರಸಾದ್ ಪಲ್ಲಿಪಾಡಿ ರೋಷನ್ ಅಮೀನ್ ಗಿರೀಶ್ ತಂತ್ರಿ ಪುಳಲಿ ಎಕೆ ಹ್ಯಾರಿಸ್ ಎಕೆ ಅಶ್ರಫ್ ಬ್ರಹ್ಮಕಲಶ ಸಮಿತಿದ ಗುರ್ಕಾರ್ಯರು ಅಡ್ಡೂರು ಗುತ್ತು ಸೂರಜ್ ಶೆಟ್ಟಿ ಧಾರ್ಮಿಕ ಸಭೆಟು ಪಾಲ್ದಿತೊಂಡೆರು. ನಮ್ಮ ಪರಂಪರೆ ಇದ್ದಂಥದ್ದು ಗುರು ಶಿಷ್ಯ ಪರಂಪರೆ ಅಂದರೆ ಪ್ರಶ್ನೋತ್ತರ. ನಾವು ಕೂತ್ಕೊಂಡು ಶಿಷ್ಯ ಮತ್ತು ಗುರು ಎದುರು ಬದುರು ಕೂತ್ಕೊಂಡು ಪ್ರಶ್ನೆ ಮುಖಾಂತರ ಚಿಂತನೆ ಮಾಡುವಂಥದ್ದು ಧರ್ಮದ ಬಗ್ಗೆ ಇರುವಂತಹ ವ್ಯಾಖ್ಯಾನಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು. ಆ ಪದ್ಧತಿ ನಮ್ಮಲ್ಲಿ ಈಗ ಬಿಟ್ಟು ಹೋದಂಥದ್ದು. ಈಗ ಏನಾಗಿದೆ ಅಂದರೆ ವೆಸ್ಟರ್ನ್ ಕಲ್ಚರ್ ಬಂದು ಏನು ಪುಸ್ತಕದಲ್ಲಿ ಹೇಳಿರ್ತೇವೆ ಅದನ್ನೇ ನಾವು ಒಪ್ಪುವಂಥ ಪರಿಸ್ಥಿತಿಗೆ ಬಂದು ಕೂತ್ಕೊಂಡಿದ್ದೇವೆ. ಉತ್ಸವಗಳು ನಡೀತಾ ಇದೆ ಅಂತ ಹೇಳಿದರೆ ಆ ಉತ್ಸವದ ಹಿನ್ನೆಲೆಯಲ್ಲಿ ಒಂದು ಶ್ರದ್ಧೆ ಇದೆ ಅಂತ. ಶ್ರದ್ಧೆ ಇಲ್ಲದೆ ನಾವು ಯಾರೂ ಕೂಡ ಯಾವುದಕ್ಕೂ ಕೈ ಜೋಡಿಸುವುದಿಲ್ಲ ಅಥವಾ ಸೇರಿಕೊಳ್ಳುವುದೂ ಇಲ್ಲ. ಹಾಗಾದ್ರಿಂದಾಗಿ ಶ್ರದ್ಧೆ ನಮ್ಮನ್ನು ಇಷ್ಟು ಎತ್ತರಕ್ಕೆ ಕೊಂಡೊಯ್ತಾ ಇದೆ ಹೇಳಿದರೆ ಅದಕ್ಕೆ ಕಾರಣ ಧರ್ಮಶ್ರದ್ಧೆಯೇ ಕಾರಣ ಆಗಿದೆ. ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಇದನ್ನು ನೆನಪಿಸಿಕೊಳ್ಬೇಕಾಗುತ್ತೆ. ಒಂದನೇದಾಗಿ ನಮಗೆ ಸಹಕಾರ ಕೊಟ್ಟಂಥ ಈ ಊರಿನ ಮುಸ್ಲಿಂ ಬಾಂಧವರು, ಅವರು ಇಲ್ಲಿ ಜಾಗ ಕೊಡದಿದ್ದಿದ್ರೆ ನಾವು ಈ ದೇವಸ್ಥಾನ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ. ಅವರು ನಮಗೆ ಜಾಗ ಕೊಟ್ಟರು, ಖರೀದಿ ಹಣ ಕೊಟ್ಟಿರ್ಬೋದು, ಆದರೆ ಜಾಗ ಕೊಡುವಂಥ ಮನಸ್ಸು ಅವರಿಗೆ ಆ ಸೋಮನಾಥ ದೇವರು ಕೊಟ್ಟಿದ್ದಾರೆ. ಕಾಪು ತಾಲೂಕದ ಪಾದೂರು ಕಳತ್ತೂರು ಬ್ರಹ್ಮ ಬೈದರ್ಲೆನ ಗರುಡಿಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ನಡಪಾಯಿ ನಡೆದು ಬೊಕ್ಕ ಕಾಲಾದಿ ನೇಮ ನಡತೊಂದುಂಡು ಬುಧವಾರ ರಾತ್ರಿ ಬ್ರಹ್ಮ ಬೈದರ್ಲೆನ ನೇಮ ನಡತಂಡ. ಕಾಪು ತಾಲೂಕದ ಪಾದೂರು ಕಳತ್ತೂರು ಶ್ರೀ ಬ್ರಹ್ಮ ಬೈದ್ಯರ್ಲೆನ ಗರುಡಿಡು ಏಪ್ರಿಲ್ 2023 ಮುಟ್ಟ ಬ್ರಹ್ಮ ಬೈದ್ಯರು ಬೊಕ್ಕ ಪರಿವಾರ ಶಕ್ತಿಲೆನ ಪಿರ ಪ್ರತಿಷ್ಠೆ ಬೊಕ್ಕ ಬ್ರಹ್ಮಕಲಶ ನಡಪಾದು 24 ಮೇ 1 ಮುಟ್ಟ ಕಾಲಾದಿ ನೇಮ ನಡತೊಂದುಂಡು. ಬುಧವಾರ ಬೈಯಾಗ ಪೊರ್ತು ಕಂತಿ ನಡೆದು ಬೊಕ್ಕ ಬ್ರಹ್ಮ ಬೈದ್ಯರ್ಲೆನ ನೇಮ ಸುರುವಾಂಡು ಮಲ್ಲ ಮಟ್ಟದ ಅನುಪಪ್ರಸಾದ ಅಟ್ಟಣೆ ಮಲ್ತುದಿತ್ತೆರು. ರಾತ್ರಿ ಬ್ರಹ್ಮ ಬೈದ್ಯರ್ಲೆನ ದರ್ಶನದ ಒಟ್ಟುಗೂ ಕಾಲಾದಿ ನೇಮ ಬಾರಿ ಸಂಭ್ರಮಡು ನಡೆತಂಡು. ಪಾದೂರು ಕಳತ್ತೂರು ಶ್ರೀ ಬ್ರಹ್ಮ ಬೈದ್ಯರ್ಲೆನ ಗರುಡಿಡು ತಂಬಿಲ ಪೂಜೆ ಕರಿಪುನಾರು ಗರುಡಿ ಇಲ್ಲದ ವಿಶ್ವನಾಥ ಅಮೀನ್ ಕೇಶವ ತಂತ್ರಿ ಗರುಡಿ ಗುರುಕಾರ್ಯರು ಜಯಕೃಷ್ಣ ಆಳ್ವ ಪಾದೂರು ಗುತ್ತು ಪ್ರಧಾನ ಕಾರ್ಯಂತ್ರ ರಂಗನಾಥ ಶೆಟ್ಟಿ ಬರಬೊಟ್ಟು ಗುತ್ತು ಗರುಡಿ ಇಲ್ಲ ಕುಟುಂಬದ ಕಲು ಕಳತ್ತೂರು ಗುರ್ತು ಬರ್ಕೆ ನಟ್ಟಿಲು ಪಾದೂರು ಕಳತ್ತೂರು ಗ್ರಾಮಸ್ಥರು ಗರುಡಿ ಜೀರ್ಣೋದ್ಧಾರ ಸಮಿತಿ ದಕ್ಕಲು ಊರ ಪರವೂರ ಭಕ್ತರು ಕೋಟಿ ಚೆನ್ನಯ್ಯರ್ನ ನೇಮತುವುದು ಇಂಬು ನಟ್ಟೊಂಡೆರು. ಮೇ 1 ಶುಕ್ರವಾರ ಬಯ್ಯಗ್ ಸುದ್ದದ ಅಗಿಲು ನುಪ್ಪು ನೈವೇದ್ಯ ಸೇವೆ ನಡಪೆರವುಂಡು.
ಅರಸು ಕುರಿಯಡಿತ್ತಾಯ ಮೂವೇರು ದೈವಂಗಳ ಕ್ಷೇತ್ರ ಕಲ್ಲಡಿ ಮಾಡೂಡು ಶಾಶ್ವತ ಕೊಡಿಮರತ ಪ್ರತಿಷ್ಠಾ ಬ್ರಹ್ಮಕಲಶ ಕಾಲಾದಿ ನೇಮ ಏಪ್ರಿಲ್ 21 ಮೇ 5 ಮುಟ್ಟ ನಡಪೆರ ಉಂಡೊಂದು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಚಂದ್ರಶೇಖರ ಟಿ ಶೆಟ್ಟಿ ಸುದ್ದಿ ಕೊಟ್ಟೋಡು ತೆರಿಪಾದಿರು. ಬಂಟ್ವಾಳ ತಾಲೂಕು ಈರಾ ಕಲ್ಲಾಡಿ ಅರಸು ಕುರಿಯಡಿತ್ತಾಯ ಮೂವೇರು ದೈವಂಗಳ ಕ್ಷೇತ್ರ ಮಾಡೂಡು ಶಾಶ್ವತ ಕೊಡಿಮರದ ಪ್ರತಿಷ್ಠಾ ಬ್ರಹ್ಮಕಲಶ ಕಲ್ಲಾಡಿ ಬೊಕ್ಕ ಕಿನ್ನಿಮಜಲ್ ಬೂಡು ಕುಟುಂಬದ ಅಶ್ವಥ ಕಟ್ಟಲಿನ ಅಶ್ವಥ ನೂಲ ಮದಿಮೆ ಬೊಕ್ಕ ಕಾಲಾದಿ ನೇಮ ಏಪ್ರಿಲ್ 21 ಮೇ 5 ಮುಟ್ಟ ನಡಪೆರ ಉಂಡೊಂದು ಬ್ರಹ್ಮಕಲಶ ಸಮಿತಿ ಗುರುಕಾರ್ಯರು ಚಂದ್ರಶೇಖರ ಟಿ ಶೆಟ್ಟಿ ಪಂತೆರು ಆರು ಸುದ್ದಿ ಕೊಟ್ಟೋಡು ತೆರಿಪಾಯರು. ಏಪ್ರಿಲ್ 30 ರಾತ್ರಿ ಬಾಬಾ ಬೋಡೊಡ್ದು ಕೀರುವಾಲ್ ಕಲ್ಲಾಡಿ ಮಾಡೋಗು ಬತ್ತದು ಮೇ 1 ಶುಕ್ರವಾರ ಕಾಂಡೆ ಅರಸು ಕುರಿಯಡಿತ್ತಾಯ ಮೂವೇರು ದೈವಂಗಳೇಗ ಬ್ರಹ್ಮಕಲಶ 10:35 ಕೊಡಿಮರತ ಪ್ರತಿಷ್ಠೆ ಬ್ರಹ್ಮಕಲಶ ನಡಪೆರೆ ಉಂಡು. ಮಧ್ಯಾಹ್ನ 12 ಅಶ್ವಥ ಕಟ್ಟೆಲಿನ ಅಶ್ವಥ ಮರತ ಮೂಲ ಮದಿಮೆ ಕಾರ್ಯಕ್ರಮ ನಡಪುಣೆಂದು ಪಂಡಿರು. ಬ್ರಹ್ಮಕಲಶ ಸಮಿತಿ ಸದಸ್ಯರು ನಿಶ್ಚಲ್ ಶೆಟ್ಟಿ, ಕಲ್ಲಾಡಿ ಶ್ರೀಧರ ಶೆಟ್ಟಿ ಯಾನೆ, ಸಂಕು ಶೆಟ್ಟಿ, ಕಲ್ಲಾಡಿ ಕಿರಣ್ ಕುಮಾರ್ ರೈ ಯಾನೆ, ಕೋಟಿ ಶೆಟ್ಟಿ, ಪಾತ್ರಾಡಿ ಗುತ್ತು ಪುಷ್ಪರಾಜ್ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತೇರು. ಕಲ್ಲಾಡಿ ಮಾಡೋಡು ಶಾಶ್ವತವಾಗಿ ಧ್ವಜಸ್ತಂಭ ಮಲ್ಪಡ್ಬಣ್ಣದು ಎಂಗಳ ಕಲ್ಲಾಡಿ ಕುಟುಂಬದ ಮಾತ ಸದಸ್ಯರಿಲ್ಲ ಅಂಚನೆ ಬಂದಲ್ಲ ಒಂಜಿ ನಿಶ್ಚಯ ಮಲ್ತದು ಬಡಾಜ ಬುಡದ ತಂತಿರ್ದಾರನ ಅಪ್ಪಣದೆತ್ತೊಂದು ಶ್ರೀದೇವಿಗಳನ್ನ ಆಶೀರ್ವಾದನದೆತ್ತೊಂದು ಬುಳ್ಯದೆತ್ತೊಂದು ಎಂಕಲು ಈ ಕೆಲಸವು ಜತ್ತದ ಕಲ್ಲಾಡಿ ಮನ್ನದು ಭಾರಿ ಎಂಕಲ್ನ ಹಿರಿಯಾಕಲು ಎಡ್ಡೆ ಕೀರ್ತಿಶೇಷರಾಯಿನ ಶ್ರೀಮಾನ್ ಕಲ್ಲಾಡಿ ಕಿಟ್ಟು ಪುಂಜೇರು, ಬಾಲಕೃಷ್ಣ ಪೂಂಜೇರು, ಕಲ್ಲಾಡಿ ಕೊರಗ ಶೆಟ್ರು, ಕಲ್ಲಾಡಿ ವಿಠಲ್ ಶೆಟ್ರು, ಅಂಚನೆ ಕಲ್ಲಾಡಿ ರಾಮಯ್ಯ ಚೌಟೇರು, ಕಲ್ಲಾಡಿ ರಾಮ ಚೌಟೇರು, ಕಲ್ಲಾಡಿ ವಜ್ರಾಕ್ಷ ಮಲ್ಯಾಳು, ಮತ್ತೊಂದು ಕಲ್ಲಾಡಿ ಜತ್ತಪ್ಪ ಶೆಟ್ರು, ಕಲ್ಲಾಡಿ ನಾರಾಯಣ್ ಅಡಪೇರು ಮಾತ ಹಿರಿಯಾಕಲು ಮಸ್ತ್ ಜನ ಈ ಮನ್ನಡು ಈ ಮನ್ನಡು ಪುಟ್ಟು ಬಾಲತನಕಲು ಅಕಲ ಮಾತ ಈ ಸಾವಯವಗಳು ಎಂಕಲು 1990 ಸೊನ್ಪನೆ ಇಸಿವಿಡು ಈ ಮಾಡೋಡು ಗರ್ಭಗುಡಿನ ಜೀರ್ಣೋದ್ಧಾರ ಮಂತದ್ದು ಭಾರಿ ಅನಾಥ ಸ್ಥಿತಿ ಇರ್ತೇನೆ ಇನ್ನೊಂದು ಜೀರ್ಣೋದ್ಧಾರ ಮಂತದ್ದು ಐದು ಒಕ್ಕ ಮೂಜೂರು ತಿಂತೇನೆ ಆಮೇಲೆ ಈ ಹಿರಿಯಾಕಲು ಬಾವ ಹುಡ್ದಾಕಲೇನು ದುಂಬದಿಗೆ ಒಂದು ರಾಜದ ಹುಡ್ದಾಕಲೇನು ದುಂಬದಿಗೆ ಒಂದು ಆ ನೇಮ ಉಂತುನ ನೇಮನು ಮಾತ ಹಿರಿಯಾಕಲು ನಂಜಿ ಸಮ್ಮಕೊಡು ದೇವಸ್ಥಾನ ಈರಾ ದೇವಸ್ಥಾನೋಡು ಒಟ್ಟು ಸೇರಿದು ಮೀಟಿಂಗ್ ಮಾಡ್ತದೆ ಮಾತ ಮುಜಿಊರ್ದ ನೇಮಲ್ಲ ಇದೊಕ್ಕ ಭಾರಿ ಪೊರ್ಲುಡು ವಿಜೃಂಭಣೆ ನಡತೊಂದುಂಡು. ಈ ಸರ್ತಿದ ವಿಶೇಷ ಎಂಚಿನ ಬಂಡ ಶಾಶ್ವತ ಒಂಜಿ ಕೊಡಿಮರ ಮಲ್ಪನಂಚಿನ ಒಂದು ಯೋಜನೆ. ಈ ಶಾಶ್ವತ ಕೊಡಿಮರಕ್ಕೆ ನಂಗೆ ಒಂಜಿ ಮರ ಕೊನಪ್ಪನಂತೆ ಐತ ಕೆತ್ತನದ ಮುಖಾಂತರ ಒವ್ವೇ ಒಂಜಿ ಲೋಪ ಇಚ್ಚಂದೆ ಈ ಮರ ಶಾಶ್ವತವಾದ ಉಪ್ಪುನಡೆಗೆ ಐಕೊಂಜಿ ಪಿತ್ತಾಲೆ ಮುಚ್ಚದ ಈ ಕಾರ್ಯಕ್ರಮನು ಮಲ್ಪೆರೆ ಯೋಗನು ಕೊರ್ನ ಆ ದೈವದೇವರಿಗೆ ಪುರೋರ ತೆರೆತಗ್ಗ ಒಂದು ನಮ್ಮ ಇಡೀ ಕಲ್ಲಾಡಿ ಕುಟುಂಬದ ಪರವಾದ ಆಶೀರ್ವಾದನು ನಟ್ಟೊಂದು ದುಮ್ಮುಗು ನಡಪೆರೆತ್ತಿನ ಎಲ್ಲೆಡ್ದು ಬೊಕ್ಕದ ಕಾರ್ಯಕ್ರಮ ಪುರ್ಲುಡು ನಡಪೆರೆ ಅನೂಕೆ ನೊಂದು ನೆಕ್ ಊರ್ದ ಪರ ಊರ್ದ ಭಕ್ತಾಭಿಮಾನಿಗಳಿಗೆ 5 ಜನಕ್ಕೆ ನಮ್ಮ ಈ ಆಮಂತ್ರಣವನ್ನು ಕಡಪಡ್ದ ಅಂಡಲ ಕೈ ಸೇರಂದನ ಜನಕುಲು ಇತ್ತನ ನಂಡ ದೈವ ಪ್ರೀತಿಡು ಮನ್ನದ ಪ್ರೀತಿಡು ಬತ್ತದ ಈ ಕಾರ್ಯೋಡು ಕೈ ಜೋಡಿಸಾದು ಶ್ರೀದೇವರ್ನ ದೈವಲ್ನ ಗಂಧ ಪ್ರಸಾದನು ಸ್ವೀಕಾರ ಮಲ್ಪಡೊಂದು ಕಲ್ಲಾಡಿ ಫ್ಯಾಮಿಲಿ ಟ್ರಸ್ಟ್ದ ಪರವಾದ ಸಕಲ ಕುಟುಂಬಿಕರನ್ನ ಬಂಧುಲ್ನ ಪರವಾದ ಯಾನಕ್ಕೇನೊಂದಲ್ಲ ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗೇಂಡು ನನಯಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.